ನನದುಂಬುದ ಸಾಧಕರ ಬಗ್ಗೆ ಬಂದ್ಬಿಡ್ತಾಂಡ ಶ್ರೀಯುತ ಪ್ರಜೋಷ್ ಕುಮಾರ್ ಮೇರೆಗೆ ಸನ್ಮಾನ ಮಲ್ತೊಂದುಲ್ಲ ಅರೆಗೆ ಪ್ರಶಸ್ತಿ ಕೊರ್ಪುನಂಚಿನ ಒಂದು ವಿಚಾರ ಅರ್ನ ಸಾಧನೆದ ಒಂದು ವಿಡಿಯೋ ಕ್ಲಿಪ್ ಪ್ಲೇ ಮಲ್ವಾ ಸೊ ಪ್ಲೀಸ್ ಲುಕ್ ಎಟ್ ದ ವಿಡಿಯೋ. ಪ್ರಜೋಷ್ ಕುಮಾರ್ ಹುಟ್ಟಿದ್ದು ಬಡ ಕುಟುಂಬದಲ್ಲಾದರೂ ಹಲವಾರು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಸಮಾಜ ಸೇವಕ. ಅದೆಷ್ಟೋ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೆರವಾದ ಧೀಮಂತ ನಾಯಕ. ನೇರ ನಡೆನುಡಿ, ಎಲ್ಲರೊಂದಿಗೆ ಬೆರೆಯುವ ಗುಣವೇ ಇವರಲ್ಲಿ ಇಷ್ಟವಾಗೋದು. ಅತ್ತೋಬರದ ದಿವಂಗತ ಪಿ.ಕೆ. ನಾಯರ್ ಮತ್ತು ಕಮಲಾಕ್ಷಿ ಅವರ ಪುತ್ರನಾಗಿ ಜನಿಸಿದ್ದ ಇವರು ಮಿಲಾಗ್ಲಿಸ್ ಹೈಸ್ಕೂಲ್ನಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನ ಪಡೆದರು. ತದನಂತರ ಮಂಗಳೂರಿನ ಕರ್ನಾಟಕ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಶಿಕ್ಷಣ ಪೂರೈಸಿದರು. 1994-96ರಲ್ಲಿ ಗ್ರಾಜ್ಯುಯೇಷನ್ ಡಿಪ್ಲೊಮಾ ಇನ್ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ವಿದ್ಯಾಭ್ಯಾಸವನ್ನ ದೂರದ ಪುಣೆಯ NICMAR ವಿದ್ಯಾಸಂಸ್ಥೆಯಲ್ಲಿ ಪೂರೈಸಿರುತ್ತಾರೆ. ಬಳಿಕ 6 ವರ್ಷಗಳ ಕಾಲ ಕಠಿಣ ಪರಿಶ್ರಮದಿಂದ ದುಡಿದು ಸಂಪಾದಿಸಿ ತನ್ನ 25ನೇ ವಯಸ್ಸಿನಲ್ಲಿ ಮಣಿಪಾಲ ಇನ್ಸ್ಟಿಟ್ಯೂಟ್ನಲ್ಲಿ ಆರ್ಕಿಟೆಕ್ಟ್ ಪದವಿ ಶಿಕ್ಷಣಕ್ಕಾಗಿ ಸೇರ್ಪಡೆಗೊಂಡರು. ಅದರಂತೆ ತನ್ನ 30ನೇ ವಯಸ್ಸಿನಲ್ಲಿ ಆರ್ಕಿಟೆಕ್ಟ್ ಪದವಿ ಪೂರೈಸಿದ್ರು. ಬಳಿಕ 1992ರಿಂದ 1998 ಮುಂಬೈ RC ಟಿಪ್ನಿಸ್ ಅಂಡ್ ಅಸೋಸಿಯೇಟ್ನಲ್ಲಿ ಉದ್ಯೋಗ. ನಂತರ 2003ರಿಂದ ಖ್ಯಾತ ವಾಸ್ತುಶಿಲ್ಪಿ ತಜ್ಞ ದಿವಂಗತ ಲಾವ್ನಿಕ್ ಬ್ಯಾಕೆಟ್ ಇವರ ಶಿಷ್ಯರಾಗಿ ಇವರ ಮಾರ್ಗದರ್ಶನವನ್ನ ಪಡೆದು ಅವರಂತೆ ಪರಿಸರ ಸ್ನೇಹಿ ವಸತಿ ನಿರ್ಮಾಣದಲ್ಲಿ ಪ್ರಾವೀಣ್ಯತೆಯನ್ನ ಹೊಂದಿರುತ್ತಾರೆ. ಅದಲ್ಲದೆ ಇವರು 2003ರಿಂದ ತನ್ನದೇ ಆದ ಆಪ್ಷನ್ ಎಂಬ ಕನ್ಸ್ಟಿಂಗ್ ಆರ್ಕಿಟೆಕ್ಟ್ ಎಂಬ ಕಚೇರಿಯನ್ನ ಕದ್ರಿ ಮಂಗಳೂರಿನಲ್ಲಿ ಹೊಂದಿರುತ್ತಾರೆ. ವಿದ್ಯಾರ್ಥಿ ಜೀವನದಲ್ಲಿ ನ್ಯಾಷನಲ್ ಅಸೋಸಿಯೇಷನ್ ಸ್ಟೂಡೆಂಟ್ ಆಫ್ ಸ್ಪೆಷಲ್ ಜೂರಿ ಕೊಡುವ ರಿಬ್ಬನ್ ಟ್ರೋಫಿಯನ್ನ ವರುಷದ ಸಾಧನೆಗಾಗಿ ಪಡೆದಿರುತ್ತಾರೆ. ವಿದ್ಯಾರ್ಥಿ ಜೀವನದಲ್ಲಿ ಉತ್ತಮ ಅಥ್ಲೆಟಿಕ್ ಆಗಿ ಇವರು ಹಲವಾರು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ಹೋಪ್ ಎಂಬ ಸಂಸ್ಥೆಯ ಒಂದು ಅನಾಥ ಮಗುವನ್ನ ದತ್ತು ಪಡೆದು ಅವರ ಸಂಪೂರ್ಣ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದಾರೆ. ಇವರ ಶೈಕ್ಷಣಿಕ ಸಾಧನೆ, ಸಮಾಜಮುಖಿ ಕಾರ್ಯಗಳನ್ನ ಗುರುತಿಸಿದ ತ್ರಿವರ್ಣ ಸಂಗಮ ಕಲ್ಲಡ್ಕ ಇವರಿಗೆ ತ್ರಿವರ್ಣ ಸಾಧನಾ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದೆ. ಶ್ರೀಯುತ ಪ್ರಜೋಷ್ ಕುಮಾರ್ ಮೇರೆಗೆ ಪ್ರಶಸ್ತಿನ ಕೊರಡೋದಕ್ಕೆ ಏನೊಂದಿಲ್ಲ. ದಯಮಾಡಿ ಜೋರಾನ ಚಪ್ಪಾಳೆ ಕೊರಡು. ನಮ್ಮ ಕಾರ್ಯಕ್ರಮದ ಉದ್ದೇಶ ಕೇವಲ ಮನೋರಂಜನೆ ಮಾತ್ರ ಆತ ಇದು. ಒಟ್ಟಿಗೂ ಸಾಧಕರಿಗೆ ಸಮ್ಮಾನ ಮಲ್ಪನಂಚನ ಅಂಜಾದು ಎಲ್ಲ ಐತಾರ ಅಂಜಾದು ಏತ್ ಪೊರ್ತಲ ಜಪ್ಪನೆ ನಿಗ್ಲಿ ಅಕೇರಿ ಮುಟ್ಟ ನಿಗ್ಲಿ ಇತ್ತನ ಮಾತ್ರ ಕಾರ್ಯಕ್ರಮ ಪೊರ್ಲು ಅಂಜಾದು MS ಮೊಹಮ್ಮದ್ ಜಿಲ್ಲಾ ಪಂಚಾಯತ್ ಸದಸ್ಯರು ಈ ಒಂಜಿ ಪ್ರಶಸ್ತಿನ ಕೊರದು ಶ್ರೀಯುತ ಪ್ರಜೋಷ್ ಕುಮಾರ್ ಮೇರೆಗೆ ನನಾದ ಸಾಧನೆ ಮಲ್ಪನಂಚಿನ ಶಕ್ತಿ ದೇವರು ಕೊರ್ಪುನಂಚಾವಡೆಂದು ದೇವರಡ ನಟುನ್ಗ ತುಂಬ ಹೃದಯದ ಧನ್ಯವಾದಗಳು. ಇನ್ನಷ್ಟು ಸಾಧನೆ ಮಾಡುವಂತಹ ಶಕ್ತಿ ದೇವರು ನಿಮಗೆ ಕೊಡ್ಲಿ ಅಂತ ಆಶಿಸ್ತೀನಿ. ಇನ್ನಷ್ಟು ಮನೋರಂಜನೆ ಕಾರ್ಯಕ್ರಮಗಳು ನಿಮಗೋಸ್ಕರ ಕಾಯ್ತಾ ಇದೆ. ಇನ್ನು ಮುಂದೆ ಒಂದು ವೇದಿಕೆಯಲ್ಲಿ ಬರ್ತಾ ಇರುವಂತಹ ಕಲಾವಿದೆಯ ಬಗ್ಗೆ ಹೇಳಬೇಕು ಅಂತ ಇದ್ರೆ ಜ್ಞಾನ ಐತಾಳ್ ಅನ್ನುವಂಥ ಅತ್ಯದ್ಭುತ ಕಲಾವಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಹಲವಾರು TV ಶೋಗಳಲ್ಲಿ ಅವರ ಕಲೆಯನ್ನು ತೋರಿಸಿ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿರುವಂತಹ ಒಬ್ಬ ಅತ್ಯದ್ಭುತ ಕಲಾವಿದೆ. ಸೊ ಜೋರಾಗಿರುವಂಥ ಚಪ್ಪಾಳೆ ಕೊಡಿ ಅಂಡ್ ಪ್ಲೀಸ್ ವೆಲ್ಕಮ್ ಜ್ಞಾನ ಐತಾಳ್. ಥ್ಯಾಂಕ್ ಯು.
मरोड़ी कलाई मोरी हाँ कलाई मोरी हाँ कलाई मरोड़ी कलाई मोरी चूड़ी चटकाई इतराई तो चोरी से गरबा लगाई हरी ये चुनरिया जो झटके से छीनी हरी ये चुनरिया जो झटके से छीनी मैं तो रंगी हरी हरी के रंग लाज से गुलाबी गाल मोहे रंग दो लाल नंद के लाल लाल छेड़ो नहीं बस रंग दो लाल मोहे रंग दो लाल मोहे रंग दो ಓಕೆ 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 ಥ್ಯಾಂಕ್ ಯು ಸೋ ಮಚ್ ಎಲ್ಲ ಓಕೆ. ಆದರೆ ಟೈಮ್ ಲೇಟ್ ಆಗ್ತಾ ಇದ್ದಂಗೆ ಬರ್ತಾರೆ ರಾಯರ ಕುದುರೆ ಏನೋ ಆಯ್ತಂತೆ, ಜೀಬ್ರಾನ ಏನೋ ಆಯ್ತಂತೆ. ಸೊ ಹಂಗೆ ಆಗಬೇಡಿ ದಯವಿಟ್ಟು. ಸೊ ಚಪ್ಪಾಳೆಯ ಶಬ್ದ ಬರ್ತಾ ಇರಬೇಕು. ಹಾಗೆ ಬರ್ತಾ ಇದ್ರೆ ಮಾತ್ರ ಕಲಾವಿದನಿಂದ ಕಲೆ ಇನ್ನಷ್ಟು ಶಕ್ತಿಯುತವಾಗಿ ಒಂದು ವೇದಿಕೆಯಲ್ಲಿ ಬರುತ್ತೆ. ಹಾಗಾಗಿ ದಯವಿಟ್ಟು ವರ್ಷದಲ್ಲಿ ಒಂದೇ ಒಂದು ಬಾರಿ ಬರುವಂಥ ಈ ಒಂದು ವೇದಿಕೆ ಮುಂದೆ ಇರುವಂಥ ಪ್ರೇಕ್ಷಕರು ನೀವು ಮೂಕ ಪ್ರೇಕ್ಷಕರು ಆಗಬೇಡಿ, ಚಪ್ಪಾಳೆ ಕೊಡ್ತಾರೆ. ಇನ್ನೊಂದು ಸನ್ಮಾನ ಅದಾದಮೇಲೆ ಇನ್ನಷ್ಟು ನೃತ್ಯ ಪ್ರದರ್ಶನ, ಇನ್ನಷ್ಟು ಸೆಲೆಬ್ರಿಟಿಗಳು ವೇದಿಕೆಗೆ ಬರ್ತಾರೆ. ನಿಮ್ಮ ಉಪಸ್ಥಿತಿ ಖಂಡಿತವಾಗ್ಲೂ ಬೇಕಾಗುತ್ತೆ. ಇನ್ನು ಮುಂದೆ ಈ ಒಂದು ವೇದಿಕೆಯಲ್ಲಿ ಬರುವಂಥ ಒಬ್ಬ ಸಾಧಕನ ಬಗ್ಗೆ ನಾನು ಹೇಳಬೇಕು. ಒಬ್ಬರಲ್ಲ ಇಬ್ಬರ ಬಗ್ಗೆ ನಾನು ಹೇಳಬೇಕು. ಯಾಕೆಂದರೆ ಕಲ್ಲಡ್ಕ ಅಂದರೆ ಯಾವ ವಿಚಾರಕ್ಕೆ ಫೇಮಸ್ ಅಂತ ಕೇಳಿದ್ರೆ, ಕಲ್ಲಡ್ಕದಲ್ಲಿ ಒಂದು ಚಹಾ ಸಿಗುತ್ತೆ, ಟೀ ಸಿಗುತ್ತೆ, KT ಅಂತ. ನಾವು ಮಂಗಳೂರಿಂದ ಬಂದು KT ಕುಡ್ಕೊಂಡು ಹೋಗ್ತೀವಿ. ಅಂಥ ಒಂದು KTಯ ಮುಖೇನ ಪ್ರಸಿದ್ಧರಾದಂಥ ಸಾಧಕರನ್ನು ಸನ್ಮಾನ ಮಾಡುವಂಥ ಕ್ಷಣ. ಶ್ರೀ ಲಕ್ಷ್ಮೀ ಗಣೇಶ್ ಮತ್ತು ಶ್ರೀ ಲಕ್ಷ್ಮೀ ನಿವಾಸ ಕಲ್ಲಡ್ಕ. ಸೊ ಅವರ ಸಾಧನೆಯ ಹಾದಿ ಆ ಒಂದು LED ಸ್ಕ್ರೀನಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಸೊ ಪ್ಲೀಸ್, ಥ್ಯಾಂಕ್ ಯು. ಕಲ್ಲಡ್ಕದೊಂದಿಗೆ ಬೆಸೆದುಕೊಂಡಿರುವ ಇನ್ನೊಂದು ಹೆಸರೇ KT. ಹೌದು, ಕಲ್ಲಡ್ಕದ KT ಸ್ವಾದ ಸವಿಯದವರು ಬಹುಶಃ ಯಾರೂ ಇರ್ಲಿಕ್ಕಿಲ್ವೇನೋ. ಕಲ್ಲಡ್ಕ ಅಂದ್ರೆ KT ಅಂದ್ರೆ ಕಲ್ಲಡ್ಕ. ಅಷ್ಟರ ಮಟ್ಟಿಗೆ ಕಲ್ಲಡ್ಕ KT ಸುಪ್ರಸಿದ್ಧ. ಕಲ್ಲಡ್ಕ ಮತ್ತು KT ನಂಟು ಇಂದು ನಿನ್ನೆಯದಲ್ಲ, 60 ವರ್ಷಗಳ ನಂಟು ಅದು. 1956ರಲ್ಲಿ ಲಕ್ಷ್ಮೀನಾರಾಯಣ ಹೊಳ್ಳ ಎಂಬುವರಿಂದ ಸ್ಥಾಪನೆಗೊಂಡಿದ್ದೆ ಕಲ್ಲಡ್ಕದ ಸುಪ್ರಸಿದ್ಧ KT ಹೋಟೆಲ್, ಲಕ್ಷ್ಮೀ ನಿವಾಸ ಮತ್ತು ಲಕ್ಷ್ಮೀ ಗಣೇಶ. ಆರಂಭದಲ್ಲಿ ಕೇವಲ ₹3 ತಿಂಗಳ ಬಾಡಿಗೆ ಕಟ್ಟಡದಲ್ಲಿ ಪ್ರಾರಂಭಗೊಂಡ ಈ ಹೋಟೆಲ್ನಲ್ಲಿ ಹಿರಿಯರಾದ ಭಾಗೀರಥಮ್ಮನವರು ಆ ಸಮಯದಲ್ಲಿ ಎಲ್ಲ ಅಡುಗೆ ಕೆಲಸಗಳನ್ನ ಒಬ್ಬರೇ ಮಾಡ್ತಾ ಇದ್ರು. ಅಂದು ಈ ಹೋಟೆಲ್ನಲ್ಲಿ KT ಚಾ ಕೇವಲ 1-2 ಮಾತ್ರ. 1985ರ ನಂತರ ಕಲ್ಲಡ್ಕದ KT ತುಂಬಾ ಪ್ರಸಿದ್ಧಿ ಹೊಂದಿದ್ದು, ಕಲ್ಲಡ್ಕದ ಹೆಸರು ಕೂಡ ಮುಗಿಲೆತ್ತರಕ್ಕೇರಿತು. ಇತ್ತೀಚಿನ ವರ್ಷಗಳಿಂದ ದೇಶ ಹಾಗೂ ಹೊರ ದೇಶಗಳಿಂದ ಕೂಡ KT ಕುಡಿಯಲೆಂದು ಬರುವುದುಂಟು. 1988ರ ನಂತರ ನರಸಿಂಹ ಹೊಳ್ಳರ ಮಕ್ಕಳು ಹೋಟೆಲ್ ನಡೆಸಿಕೊಂಡು ಬರ್ತಾ ಇದ್ದಾರೆ. ಕಲ್ಲಡ್ಕ ಲಕ್ಷ್ಮೀ ಗಣೇಶ್, ಲಕ್ಷ್ಮೀ ನಿವಾಸ ಎಂಬ ಹೆಸರು ಊರು ಮತ್ತು ಪರವೂರುಗಳಲ್ಲಿ ಹೆಸರುವಾಸಿಯಾಗಿದೆ. ಇಲ್ಲಿಗೆ ಗಣ್ಯರಾದ ಜಾರ್ಜ್ ಫೆರ್ನಾಂಡಿಸ್, SM ಕೃಷ್ಣ, ಅಂಬರೀಶ್, DV ಸದಾನಂದಗೌಡ, ಚಲನಚಿತ್ರ ತಾರೆಯರಾದ ಜೂಹಿ ಚಾವ್ಲಾ, ನಟಿ ರಾಧಿಕಾ, ಮಾಲಾಶ್ರೀ, ಉಪೇಂದ್ರ ಮುಂತಾದ ಹಲವರು ಬಂದು KT ಸವಿದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆವತ್ತಿನಿಂದ ಇವತ್ತಿನವರೆಗೂ ಒಂದೇ ಸ್ವಾದ. ಇನ್ನೊಂದು ವಿಶೇಷ ಏನಂದ್ರೆ, ಕಲ್ಲಡ್ಕ ಲಕ್ಷ್ಮೀ ನಿವಾಸ ಮತ್ತು ಲಕ್ಷ್ಮೀ ಗಣೇಶ 2 ಹೋಟೆಲ್ಗಳಲ್ಲಿ ಸಿಗುವ ಸ್ವಾದ ಬೇರೆಲ್ಲೂ ಸಿಗದು. ಕೇವಲ KT ವಿಚಾರದಲ್ಲಿ ಮಾತ್ರ ಈ ಹೋಟೆಲ್ ಫೇಮಸ್ ಅಲ್ಲ. ಇವರು ಸಮಾಜಮುಖಿ ಕಾರ್ಯದಲ್ಲೂ ತಮ್ಮನ್ನ ತೊಡಗಿಸಿಕೊಂಡು ಸಮಾಜದ ಅದೆಷ್ಟೋ ಅಸಹಾಯಕರಿಗೆ ನೆರವಾಗಿದ್ದಾರೆ. ವೈದ್ಯಕೀಯ, ಸಾಮಾಜಿಕ, ಧಾರ್ಮಿಕ,
ಸಾಂಸ್ಕೃತಿಕ ಕ್ಷೇತ್ರಗಳಿಗೂ ತಮ್ಮಿಂದಾದ ಕೊಡುಗೆ ನೀಡಿದ್ದಾರೆ. ಬಡವರಿಗಾಗಿ ಮನೆ ನಿರ್ಮಾಣ, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೆರವು, ಬಡ ಕುಟುಂಬಗಳಿಗೆ ಸಹಾಯ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ತಮ್ಮ ಹೋಟೆಲ್ ಕಾರ್ಮಿಕರ ಕಷ್ಟಕ್ಕೂ ಸ್ಪಂದಿಸಿ ನೆರವಾಗಿದ್ದಾರೆ. ಇವರಲ್ಲಿರುವ ಸಾಮಾಜಿಕ ಕಳಕಳಿ, ಉದಾರ ಮನಸ್ಸು ತಮ್ಮ ಕೇಟಿ ಮೂಲಕ ಕಲ್ಲಡ್ಕಕ್ಕೆ ಹೆಸರು ಸುಪ್ರಸಿದ್ಧವಾಗುವಂತೆ ಮಾಡಿದ ಇವರ ಕಾರ್ಯಕ್ಕೆ ನಾವು ತಲೆದೂಗುತ್ತೇವೆ. ಸಮಾಜಕ್ಕೆ ಇವರು ನೀಡಿದ ಕೊಡುಗೆಯನ್ನ ಗಮನಿಸಿದ ತ್ರಿವರ್ಣ ಸಂಗಮ ಕಲ್ಲಡ್ಕ ಇವರಿಗೆ ಈ ಬಾರಿಯ ತ್ರಿವರ್ಣ ಸಾಧನಾ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಅವರಿಬ್ಬರ ಪರವಾಗಿ ಅವರ ತಾಯಿ, ಅವರಿಗೆ ಜನ್ಮ ಕೊಟ್ಟಿರುವಂತಹ ತಾಯಿಯನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕು ಅವ್ರ ಜೊತೆಗೆ. ಸೊ ದಯವಿಟ್ಟು ಜೋರಾಗಿರುವಂತ ಚಪ್ಪಾಳೆ ಕೊಡ್ಬೇಕು. ಯಾಕೆಂದ್ರೆ ಕಲ್ಲಡ್ಕ ಅನ್ನೋ ಒಂದು ಹೆಸರು ತುಂಬಾ ಜನರು ಇಷ್ಟಪಡ್ತಾರೆ. ಯಾಕೆಂದ್ರೆ ಈ ಒಂದು ಚಹಾದಿಂದಾಗಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದರ ಗೌರವ, ಅದರ ಎಲ್ಲ ಯಶಸ್ಸು, ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗ್ಬೇಕು. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಊರಿನ ಸಾಧಕರಿಗೆ ಜೋರಾಗಿರುವಂತ ಚಪ್ಪಾಳೆಯನ್ನು ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವರಿಗೆ ಸನ್ಮಾನವನ್ನು ಮಾಡೋದಕ್ಕೋಸ್ಕರ ನಮ್ಮ ಪ್ರೀತಿಯ ಸಚಿವರಾಗಿರುವಂತಹ ಶ್ರೀ ರಮಾನಾಥ ರೈ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಜೋರಾಗಿರುವಂತ ಚಪ್ಪಾಳೆ ಕೊಡಿ. ನಮ್ಮ ಪ್ರೀತಿಯ ಅಂದ್ರೆ ನಮ್ಮವರೇ ಆಗಿರುವಂತಹ ನಮ್ಮ ಸಚಿವರು ಇಂತಹ ಕಾರ್ಯಕ್ರಮದಲ್ಲಿ ತುಂಬಾ ಹೊತ್ತಿನಿಂದ ನಮ್ಮ ಜೊತೆ ಇದ್ದಾರೆ. ನಮ್ಮ ಕಾರ್ಯಕ್ರಮ ಅನ್ನುವಂತ ಒಂದು ಉದ್ದೇಶವನ್ನ ಇಟ್ಟು ಅವರು ನಮ್ಮ ಜೊತೆ ಇದ್ದಾರೆ. ಸೊ ಹಾಗಾಗಿ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಖಂಡಿತ ಬಂದಿರುವಂತಹ ಎಲ್ಲ ಕಲಾಭಿಮಾನಿಗಳು ದೇವರು ಕೊಟ್ಟಿರುವಂತಹ ಎರಡು ಕೈಗಳನ್ನ ಜೋಡಿಸಿ ಜೋರಾಗಿರುವಂತಹ ಚಪ್ಪಾಳೆಯನ್ನ ಯಾಕೆ ಕೊಡಬೇಕು ಅಂತ ಕೇಳಿದ್ರೆ, ನಾವು ಮನೆಯಲ್ಲಿ ಎದ್ದ ತಕ್ಷಣ ಚಹಾವನ್ನ ಕುಡಿತೀವಿ. ಆದ್ರೆ ಅದೇ ಚಹಾವನ್ನ ಇಟ್ಕೊಂಡು ಅದ್ಭುತ ಕೈ ಚಳಕದಿಂದ ಇಡೀ ದೇಶ ಕಲ್ಲಡ್ಕದತ್ತ ನೋಡುವ ತರ ಮಾಡಿದಂತಹ KT ಅಥವಾ ಕಲ್ಲಡ್ಕ ಟೀ ಅನ್ನೋಂಥ ಒಂದು ನಮ್ಮ ಪ್ರೀತಿಯ ಚಹಾ ಅಂತ ಹೇಳಬೇಕು ಅಂತ ಒಂದು ಸಾಧನೆಯನ್ನ ಮಾಡಿರುವಂತಹ ಸಾಧಕರಿಗೆ ಸನ್ಮಾನ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ತುಳು ಸಿನಿಮಾ ರಂಗ 1971ರಲ್ಲಿ ಶುರುವಾಗಿ 74 ಸಿನಿಮಾಗಳು ರಿಲೀಸ್ ಆಗಿದೆ. ಅದರಲ್ಲಿ ನಮ್ಮ ತುಳುನಾಡಿನ ಆಕ್ಷನ್ ಕಿಂಗ್ ಅಥವಾ ಕಿಂಗ್ ಆಫ್ ಆಕ್ಷನ್ ಅನ್ನುವಂಥ ಒಂದು ಬಿರುದನ್ನು ಪಡ್ಕೊಂಡಿರುವಂತಹ ನಮ್ಮ ಊರ್ದ ನಮ್ಮ ನೀರ್ದ ಇಲ್ಲ ಬರಿತ ನಿರಕರಿತ ನಮ್ಮ ಮಾತರ್ನೆಲ್ಲ ಮೋಕೆದ ತುಳುಟು 7 ಸಿನಿಮಾನ ಮಲ್ತಿರಂಚನ ನಾಯಕ ನಡೆ ನಮ್ಮ ಮೋಕೆದ ಅರ್ಜುನ್ ಕಾಪಿಕಾಡು ಒಂಚೂರು ಕೊಡ್ತು ವೇದಿಕೆಗೆ ಬರ್ತಾರೆ ಅಂಚ ಅದು ಪುನಗ ದೇಮಲ್ತದ ತುಳುವೆರ್ನ ಮೋಕೆನು ತುಳುವೆರ್ ತೋಜಾಯಿಸಿನ ಬೇತಗಲ್ ತೋಜಾರ ಸಾಧ್ಯನೇಜಿ. ಪ್ಲೀಸ್ ವೆಲ್ಕಮ್ ಅರ್ಜುನ್ ಕಾಪಿಕಾಡ್ ಆನ್ ದ ಸ್ಟೇಜ್. பொருளுடு பொருளு பொருளு ತುಳುನಾಡು ಅಸಾರ ಎಸಳುದ ತಾಮರ ನಮ್ಮ ಭಾಷೆ பொருளுடு பொருளு பொருளு ತುಳುನಾಡು ಅರಸಾರ ಎಸಳುದ ತಾಮರ ನಮ್ಮ ಭಾಷೆ ಕೆಳಗಿ ಸಂಪಿಗೆ Yes, 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 yes. ಖಂಡಿತ ದಿಸ್ ಈಸ್ ತುಳುನಾಡು ದಾಗಬಣ್ಣ ಒವೇ ರಾಜ್ಯದ ಒವೇ ದೇಶದ ಅತನಾಡ ಏರೇ ಬರಡು ಆಂಡ ತುಳುವೆ ಬತ್ತಿನ ನಾಡ ಈಗ ಕೊರ್ಪನಂಚಿನ ಮಾನಾದಿಕ ಈಗ ಕೊರ್ಪನಂಚಿನ ಮರ್ಯಾದೆ ಅವು ತುಳುವೆಗೆ ಮಾತ್ರ ಗೊತ್ತು. ತುಳುವನ ತಾಕತ್ತು ತುಳುವನ ಮೋಕೆ ದಾದ ಬನ್ಪನಂಚಿನ ಅವು ಖಂಡಿತವಲ್ಲ ತುಳುನಾಡಿಗೆ ಪೆರ್ಮೆದ
ಸಿನಿಮಾನ ಕೊರನಂಚಿನ ಚಂಡಿ ಕೋರಿದಂಚಿನ ಒಂದು ಅತ್ಯದ್ಭುತವಾದಂಚಿನ ಸಿನಿಮಾನ ಕೊರನಂಚಿನ ನಾಯಕ ನಟ ಅರ್ಜುನ್ ಕಾಪಿಕಾಡು ವೇದಿಕೆಡುಲ್ಲೇರಿ ಸೊ ಅಂಜಾದು ಚಪ್ಪಾಳೆ ಕುಡಾರ ಜೋರಾದು ನಮ್ಮ ತುಳುವಾಗ ನಮ್ಮ ಮೋಕೆಡ್ ಕೊರ್ಪನಂಚಿನ ಚಪ್ಪಾಳೆ 3 2 1 and now we go. ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಕಾಪಿಕಾಡು ಮಸ್ತ್ ಬೇಗ ಒಯ್ದಾರ ಇರಿ ಪನ್ನ ಟೈಮ್ ಹಿಡಿದಲ್ಲ ಬೇಗ ಒಯ್ದಾರು ಮಸ್ತ್ ಕಾತಾರು ಬಟ್ ನಮ್ಮ ಕಾರ್ಯಕ್ರಮ ಅಂತ ಕಾತಾರ ಇರು ಮೋಕೆಡಿ ಸೊ ಇಂಚಿನ ಒಂಜಿ ಪ್ರೇಕ್ಷಕರ ಎದುರುಡು ಅದ್ಭುತವಾದಂಚಿನ ಪ್ರೇಕ್ಷಕರ ಎದುರುಡು ದಾದಾ ಅನ್ಪರಿರು ಸುರುಕಾದ ಮಾತರಿಗಳ ನಮಸ್ಕಾರ ಅದು ಈ ಚಂಡಿಗೋರಿ ಈತ ಮತ ಕಟ್ಟದ ಗೋರಿದ ಎದುರು ದಾಲ ಮನೆ ಬೇರೆ ಆಬಿಜಿಂಗ್ ದಯಪಂಡ ಮುಲ್ಪದ ಆರ್ಗನೈಸ್ ಮಂತಿ ನಂಚಿಂದ ಪ್ರತಿ ಒರಿಯಲ್ಲ ಯಾನೊಂಜಿ ಕಟ್ಟದ ಗೋರಿಂದ ಬನ್ಪೆ ಅಣ್ಣ ಈ ಚಂಡಿಗೋರಿ ಇಲ್ಲ ಇದ್ದಾರೆ ಕಟ್ಟದ ಗೋರಿ ದಯಂದು ಬನ್ಪೆ ಅಂದ ಬಂಡ ಇಂಚಿಂದ ನಮ್ಮ ಕಲ್ಲಾಡ್ಕದಂಚಿಂದ ಊರುಡು ಈತ ಅದ್ಭುತವಾದ ಜನಸಾಗರಣೆ ಸೇರೋಡಾಂಡ ಅವು ನಿಕುಲು ನಿಜವಾದ ಕಟ್ಟದ ಗೋರಿಯ ಮಾತರಿಗಳ ಅಕ್ಲಿಗೆ ಜೋರಾದ ನಮ್ಮ ಸುರುಕಾದ ದಾಯಕಂದು ಬಂಡ ಯಾನ್ ಎನ್ನದೇ ಜಾಣ್ ಹೆಂಗೋರ ನಮ್ಮ ಕುದ್ರೋಳಿ ದೇವಸ್ಥಾನದ ದಸರಾದ ಫೆಸ್ಟಿವಲ್ ಸೇರಿದು ಪುನಗ ಸೊ ಸುರುಕಾದ ಈತ ಪೊರ್ತು ಮುಟ ನಮ್ಮ ಜನಕುಲ್ ಕುಲ್ದೇರ ಅಕ್ಲೆಗೆ ನಮ್ಮ ಜೋರಾದ ಒಂದು ತಾಟಿ ಬಟ್ ನಮ್ಮ ಒಟ್ಟಿಗೆ ಪೂರೇರ ನಿಕ್ಲೆಗೆ ಮಾತಾಡಿಗ್ಲ ಥ್ಯಾಂಕ್ ಯು ಸೋ ಮಚ್ ಯಾನು ಅಂತ ಕಾತದ ಹೊಟ್ಟೆ ಗೋರಿ ಆತೆ ಬಟ್ ಸ್ಟಿಲ್ ಇಂಚಿನ ಒಂಜಿ ಕಾರ್ಯಕ್ರಮಕ್ಕೆ ಈ ಬರ್ಪನ್ ಪಡ ಕಾರ್ಯಕ್ರಮದ ರಂಗ ನನಾತ್ ಜಾಸ್ತಿ ಆಯ್ಲಕ ಅಂಚನೆ ನನದ ಕನದಾದುಂಡು ತುಳು ಸಿನಿಮಾದ ಬಗ್ಗೆ ಪಾತ್ರ ನಾಡ ದಾದ ಕನೊಂಡು ಬನ್ಪರಿ ಎನ್ನ ಕನ ನನ ಕಟ್ಟರೆ ದಯಪಂಡ ಈತ ಪ್ರೀತಿ ನಮ್ಮಂಚಿಂದ ಒಂಜಿ ಇತ್ತೆ ಬತ್ತಿನಂಚಿಂದ ಕಲಾವಿದಾಗ ನಂಗೆ ಈತ ಪ್ರೀತಿ ಕೊರೊಂದುಲಿರಮಂಡ ನಮ್ಮ ಜವಾಬ್ದಾರಿ ಜಾಸ್ತಿ ಆಂಡಂದ ಲೆಕ್ಕ ಸೊ ಖಂಡಿತವಾದ್ಲ ನಿಖಲ್ನ ಆಶೀರ್ವಾದ ಪ್ರೀತಿ ಎನ್ನ ಸುರುತ ಸಿನಿಮಾದ ಮುರಣಿ ರಿಲೀಸ್ ಆಯ್ನ ಬರ್ಸ ಮುಟ ಕೊಡ್ತಾರೆ ಸೊ ಇಂಚೆನೆ ನಿಖಲು ಇಂಕ ಪ್ರೀತಿ ಕೊರೆಯರಂದಾಂಡ ಖಂಡಿತವಾದ್ಲ ತುಳು ಭಾಷೆದ ಪಿಕ್ಚರ್ನ ಪ್ರತಿ ಭಾಷೆದಕ್ಕುಲ್ಲ ತೂಪುಲಕ್ಕೆ ನಾನು ಖಂಡಿತ ಮಲ್ಪೆ ಒಂದು ಮಾತ್ರ ಎನ್ನ ನಿಕ್ಲೆಗ್ ಪ್ರಾಮಿಸ್ ದಾಪಣ್ಣ ಇಂಚಿಂದ ಪ್ರೀತಿ ಒಂದು ನಮಗೊಂದು ಟಾನಿಕ್ ಇತ್ತಿಲಾಗ ನಂಗೆ ಜ್ವರ ಬಂದಾಗ ನಮ್ಮ ರಪ್ಪ ಟಾನಿಕ್ ಬರ್ಪ ಖಂಡಿತ ಇತ್ತೆ ಹಿಂಗೆ ಕೂಡ ಮಕ್ಕಳು ವಿಸಿಲ್ ಪಾಡಿರಂದು ಬಂಡ ನೆಕ್ಸ್ಟ್ ಬರ್ಪಿನ ಪಿಕ್ಚರ್ ಏನು ಕೂಡಲ ಬಂಗ ಬರ್ಪ ವಾವ್ ಕ್ಯಾ ಬಾತ್ ಕುಡರ ವಿಸಿಲ್ ಪಾಡಲ್ಲ ಅಂಜಣ್ಣ ವಾಹ್ ವಾಹ್ ಕ್ಯಾ ಬಾತ್ ಸರ್ ನಾನು ಪರ್ಮಿಷನ್ ಕೇಳಿ ನೋಕನೇರಲ್ಲದೆ ಅಂಚನೆ ಮಾತೆಲ್ಲ ಒಂದು ಹೀರೋನಾಗ್ಲಿ ಇಂಚ ಮಾಡಿದ್ದೆ ಎನ್ನ ಇಲ್ಲಾಡಿ ಬಣ್ಣೆ ಅಲ್ಲಂಜಿ ಸಿನಿಮಾದ ಮಲ್ಪದು ಇಲ್ಲಾಡಿ ಮದ್ಮೆ ಈ ವಾರ ಕುಲ್ಲ ಮಾರ ನಲ್ಲಂಜಿ 10 ವರ್ಷ ಹೆಜ್ಜೆ ಮನ್ಪ ಸಲ್ಮಾನ್ ಖಾನ್ 50 ವರ್ಷ ಕರೆಯನ್ನೆಲ್ಲ ಮದ್ಮೆ ಸುದ್ದಿ ರೇಚಿರಿ ಆಣ ನಮ್ಮ ತುಳುನಾಡ್ದ ಕಿಂಗ್ ಆಫ್ ಆಕ್ಷನ್ ಇತ್ತೇನೆ ಬುಕ್ ಆತೇರಿ ಹೌದಾ ಅಂಚಾನ ಈತ ಬೇಕಾದ ಚಂಡಿಗೋರಿ ಅದೇ ದಾಲ ಪಾತೆರ್ ರಾಯ್ಜಿಂಗ್ ಇಲ್ಲ ಡಾಡೇನೆ ಕಟ್ಟು ಬಾಡಿರಿ ಸೊ ಅವಳು ಒಂಜಿ ಒಂಜಿ ಖುಷಿತ ಒಂಜಿ ವಿಷಯ ಓಕೆ ದಾಗಿಂದ ಬಂಡ ಕೂಡ ನಂಗೆ ಜವಾಬ್ದಾರಿ ಜಾಸ್ತಿ ಅಪ್ಪಾಗ ನಮ್ಮ ಬರ್ಚಂದಿನ ಕೆಲಸ ರಪ್ಪ ಕಮ್ಮಿ ಹೋಗಿನಿ ಮಮ್ಮಿ ಮಾತ್ರ ಇತ್ತ ಕುಡನ್ ಜನ ಉಂಡು ಬಂಡ ರಪ್ಪ ಇಲ್ಲ ಬೋಪ ಅವು ಮುಲ್ಪದ ಜವನಿಯರಿಗೆ ಮಾತ್ರ ಗೊತ್ತು ಬಂದ ದಾದ ಅಂಚಿನ ವಿಷಯ ಬಂಡಿ ಈ ರೆಕಾರ್ಡ್ ವಿಸಿಲ್ ಬಾಡ್ರೆ ಬಂದಾಗನೆ ಹಿಂಗೆ ಪಿರೋಡ್ದು ಕೆಳಗೆ ಕೈ ತಟ್ಬಿಟ್ಲಿ ಓಕೆ ಮಾನವರ ದೆಬ್ಬರ್ನಿಗೆ ಇಂಚ ಮಾತ ಮಾಲ್ತು ಮೂಲು ಓಕೆ ಎನಿವೇಸ್ ಮಸ್ತ್ ಖುಷಿ ಆಂಡ್ ಇಂಚಿನ ಒಂಜಿ ವೇದಿಕೆಗೆ ಬರ್ತಾರೆ ಈತ ಬರ್ತು ನಮ್ಮೊಟ್ಟಿಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನನಾದು ಬರ್ಪುನ ಅಂಚಿನ ಸಿನಿಮಾಗೆ ಮಾತಾಡಲ್ಲ ಪರವಾದ ಆಲ್ ದಿ ಬೆಸ್ಟ್ ಕುಡಲ ಜೋರಾನ ಚಪ್ಪಾಳೆ ಕೊರಡು ಬಡಾಯ್ಕೆ ತುಂಬು ನಮ್ಮ ಮೋಕೆದ ಅರ್ಜುನ್ ಕಾಪಿಕಡ ಮೇರೆಗೆ ನೆಂಪುದ ಕಾಣಿಕೆ ಕೊರ್ಪುನ ಅಂಚಿನ ಒಂಜಿ ಕಾರ್ಯಕ್ರಮ I'd like to request Mustafa ದಯಮಲ್ತದ ವೇದಿಕೆಗೆ ಬರಡು ಮಿಸ್ಟರ್ ಮುಸ್ತಫಾ ದಯಮಲ್ತದ ವೇದಿಕೆದ ಮಿತ್ತು ಬತ್ತದ ಮೇರೆಗೆ ನೆಂಪದ ಕಾಣಿಕೆಯನ್ನು ಕೊರದು ಈ ಒಂದು ಕಾರ್ಯಕ್ರಮದ ನೆಂಪುವನ್ನು ಉಳ್ಳಲ್ಲ ಚಾದು ಹೊರಡು ಬಂದ್ಪಂಚಿನ ವಿಚಾರ ಬರಂದು ಇಂಚಿನ ಕಾರ್ಯಕ್ರಮಕ್ಕೆ ಬತ್ತದ ಪಾಲ್ಪಡೆಯರು ಈ ಒಂಜಿ ಕುಶಿತ ಲೇಸಿದ ನೆಂಪು ಅರೆಗೆ ಪಗಲ ಉಪ್ಪಡು ಬಂದ್ಪಂಚಿನ ವಿಚಾರ ಒಂಜಿ ನೆಂಪದ ಕಾಣಿಕೆಯನ್ನು ಮುಸ್ತಫಾ ಮೇರೆ ವೇದಿಕೆಗೆ ಬತ್ತದ ಕೊರಡು ಕೇನೊಂದಿಲ್ಲ ಜ್ವರಾನ ಚಪ್ಪಾಳೆ ಕೊರಡು ದಯಮಲ್ತದ ಮಾತಾಡಲ್ಲ ತಾಸದ ಪೆಟ್ಟಗೆ ಊರುದ ಪಿಲಿಕುಲು ನಲಿಪುನ ಪೊರ್ಲು ಯಾನ ಆಸೆದ ಕಣ್ಣಡು ಊರುದ ಪೊಣ್ಣುಲು ತೆಲಿಪುನ ಮರ್ಲು ತುಯಾನ ತಾಸದ ಪೆಟ್ಟಗೆ ಊರುದ ಪಿಲಿಕುಲು ನಲಿಪುನ ಪೊರ್ಲು ತುಯಾನ ಆಸೆದ ಕಣ್ಣಡು ಊರುದ ಪೊಣ್ಣುಲು ತೆಲಿಪುನ ಮರ್ಲು ತುಯಾನ Thank you so much. Thanks a lot. Thank you. ನಾನೊಂಜಿ ಪಂಡ್ರೆ ಇಷ್ಟ ಬನ್ಪೆ ಇನಿಕ್ ರೂಪೇಶ್ಲ ಕನ್ನಡ ಚಿತ್ರರಂಗದ ಡೇಂಜರ್ ಝೋನ್ ಬಂದು ನಮ್ಮ ತುಳುನಾಡದ ಪುದರ್ನ ಕರ್ನಾಟಕದ ಮಂತೇರು ಸೊ ಇರೆಗ್ಲ ಆಲ್ ದ ಬೆಸ್ಟ್ ರೂಪೇಶ್ ಥ್ಯಾಂಕ್ ಯು ಸೋ ಮಚ್ ನನಾತ ಎಡ್ಡೆ ಸಿನಿಮಾನ ಮನ್ಪ್ಲೆ ಅಂಚನೆ ನಿಕೋಲ್ ರಾಂಗ್ ಟೈಮ್ ಇಡೆ ಕಡೆ ಆಂಧ್ರಿತರ ಇಲ್ಲ ಅಶ್ವಿನಿ ಇಲ್ಲ ಲೆತ್ತರ್ ಬಹುಶಃ ಜನಕ್ಲೆ ಗೊತ್ತಿಜಿ
ಅನುರಾಗ್ ಎಂಕಲ್ನ ಪಿಕ್ಚರ್ ವಿಲನ್ ಅತಿ ರಡ್ಡು ಪೊಣ್ಣುಲೇನು ವಿಲನ್ನ ಕೈಟ್ ಬಿಡ್ದು ಬೋತಾರ ತನಿಗಳು ಇದು ಯಾನ್ ಬಣ್ಣ ಲೇಟ್ ಆನಂದು ಇದು ನೀರ ಬೈದಲ್ಲಿ ಇಂದು ಹೆಚ್ಚಿನ ಅಂಶ ಆರು ಏತು ಕುಸಿಡಿದ್ದೆ ಅಂದಿನ ತರ ಕಾಲ್ ಮಂತ್ ಕೇಳೋದಲ್ಲ ಅನುರಾಗ್ ನೆತ್ತಿಗೆ ಓರ ಅನುರಾಗ್ ಒಲ್ಲೇರು ಅನುರಾಗ್ ಅನುರಾಗ್ ಅಲ್ಪ ಪಿರೋಡು ಮಸ್ತ್ ಅನುರಾಗ್ ಮೋಸ್ಟ್ಲಿ ಪೇಮೆಂಟ್ ಆನ ಮಸ್ತ್ ಮಸ್ತ್ ಪೊಣ್ಣುಲ್ ಒಲ್ಲೇರು ಪಿರೋಡು ಬಲೆ ಸರ್ ಬಲೆ 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 ಒಂದು ಪಿಕ್ಚರ್ ಮಾತ್ರ ವಿಲನ್ ಮೂಲಟ ಡೀಸೆಂಟ್ ಬೋಡ ಭಾರಿ ಖುಷಿತ ವಿಚಾರ ಯಾಕೆಂದ್ರೆ ಪಣ್ಣ ನಮ್ಮ ತುಳುನಾಡದ ಕೋಸ್ಟಲ್ ಒಡ್ಡು ನನ್ನಾತು ಹೊಸ ಹೊಸ ಪ್ರತಿಭೆಲು ಬರೋಂದು ರೈಟ್ ಅನುರಾಗ್ ಒಂಜಿ ಬರ್ಸಾ ಸಿನಿಮಾ ನಿಕುಲ್ ತೂದಿತ್ತಾಂಡ ಪೊಣ್ಣಲ್ ಪೋಡೋಚೆ ಪಾಪಾಯ್ ಇಂಚ ಮಾತ್ರ ಅಂತೆ ಪಿಕ್ಚರ್ ಮಾತ್ರ ಇಂಚಿನ ಪಾಪಾಯ್ ಇಂಚಿಂದ ಕಲಾವಿದನಕುಲು ಪುಟ್ಟವೇರ ನನ್ನಾತು ನಮ್ಮ ಇಂಡಸ್ಟ್ರಿ ಮಿತ್ತಾಪುಂಡು ಸೊ ರೂಪೇಶ್ಗಳ ಅನುರಾಗಗಳ ಎಂಕಲ ನಿಕಲ್ನ ಮಾತೇರ್ನಲ್ಲ ಪ್ರೀತಿ ಎಂಕ್ಲೆಗ್ ನಿಖಲ್ ನಿನ್ನದ ಮಗನಕನ ಎಂಕ್ಲೇನ ತೂವೊಂದು ಬೈದಾರ ನನ್ನಾತ ತೂಲೆ ನನ್ನಾತ ಎಡ್ಡೆ ಪಿಕ್ಚರ್ ಬರ್ಪುಂಡು ಈತ ಜನ ಸೇರ್ನಾಗ ನೆಕ್ಸ್ಟ್ ಪಿಕ್ಚರ್ ಒಂಜಿ ಟೈಟಲ್ ಬಂದ್ಬಿಡೋಡ ಫಸ್ಟ್ ಟೈಮ್ ಖಂಡಿತ 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 ಎಸ್ ಯಾನ್ ಈತ ನೇಟ ಓ ಸ್ಟೇಜ್ ಇಡ್ಲ ಎಂಕಲ್ನ ಟೈಟಲ್ ಅನೌನ್ಸ್ ಮಂತಿಜಿ ಅಂಡ ಈ ಕ್ರೌಡ್ ತೂನಾಗ ಎಂಕ್ ಬೀಚ್ ಇಡ್ ಸೆರೆಕುಲ್ ಬತ್ತಿಲ್ಲಗ ಅವನು ಸೊ ಎನ್ನ ನೆಕ್ಸ್ಟ್ ಪಿಕ್ಚರ್ ದ ಟೈಟಲ್ ಪನೋಡ ಎಸ್ ಈ ಜಾತಿ ಒಂಚೂರು ಜಾಸ್ತಿ ಪನೋಡ ಅರೆ ಮರ್ಲೇರು ಏರ್ರಿ ಏರಿಂದು ಎನ್ನ ನೆಕ್ಸ್ಟ್ ಪಿಕ್ಚರ್ ದ ಟೈಟಲ್ ಅರೆ ಮರ್ಲೇರ್ ನಾನ್ ಸ್ಟಾಪ್ ಕಾಮಿಡಿ ಐಕ್ಲ ನಿಖಲ್ನ ಪ್ರೀತಿ ಇಂಚೆನೆ ಬೋಡು ನಿಖಲ್ ಆಶೀರ್ವಾದ ಎಂಕ್ಲೆ ಗುಪ್ಪಡು ಅಂದಿ ಅನ್ಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ಬಟ್ ಈರ್ ವಿಲನ್ ಎತ್ತಿಬೇಕ ದಾದೆ ದಾದಂಡ್ರಿ ಏರಿಂದು ಓಕೆ ఆకలానుకున్నావు పును తాస దగ్గర సాంగ్ ఉండదు ఆయన పాడోడికి నీకు రచన డాన్స్ అనుకోడిగా సో అంచాత్ సింగర్ నకల్ తేమల్తది వేదికకు బరుడు I'd like to request Mr. Prakash Mahadevan and our Namoke the wife Rupa Prakash Mahadevan వేదికకు బర్బేరు ఆ రెండు సాంగ్ లో పన్పేరు నిఖిల్ దాదాలు పడబడ్డ స్టార్ట్ ఇర్ది ఎండ్ ఉంటే చెప్పాలి కొరన మాత్రం అర్జున్ కాపీ కట్ నల్పేరు అయితే ఒట్టుకు వీలన్న తేమల్తది నల్పడు విష్ యు ఆల్ ది బెస్ట్ పార్టీ బదలావ్ ಅವನೇಡು ನಿನ್ನ ಓಕೆದ ಬಣ್ಣ ಎಂಕಾದೆ ತಲಿಪೆರೆಯ ಅಜ್ಜೋದ ಮಿತ್ತು ಅಜ್ಜೋನ ತೀಡು ಎಚ್ಚೇದ ಸೌದುಡುಯ ಮತ್ತಾನೋ ಎನ್ನ ಕೈತಲು ಏವಯ್ಯಾರೋಡು ತಾನೇ ಪೊಣ್ಣೆ ನಿನ್ನ ಕುಸಲು ಇಲ್ಲದೆಯ ಎನ್ನ ಮನಸುಡೆ ಗುಣನೆ ಪಟ್ಟದ ಪೊಣ್ಣು ಇರನ ಮದಿಮಾನು ಓ ಕತ್ತದಾನೆ ಅವನೇಡು ನಿನ್ನ ಓಕೆದ ಬಣ್ಣ ಎಂಕಾದೆ ತಲಿಪೆರೆಯ ಅಜ್ಜೋದ ಮಿತ್ತು ಅಜ್ಜೋನ ತೀಡು ಎಚ್ಚೇದ ಸೌದುಡುಯ ಪಾರ್ಟಿ ಜೋರಾದ ಬರಡು பொண்ணு அவனேடு நின்ன ஓகேத வண்ண ಎಂಕಾದೆ ತಲಿಪೆರೆಯ ಅಜ್ಜೋದ ಮಿತ್ತು ಅಜ್ಜೋನ ತೀಡು ಗೆಜ್ಜೆದ ಸೌದುಡುಯ ಓಕೆ ಇತ್ತ ಏತು ಬೊಬ್ಬೆ ಬರೋಡು ಏತು ತಾಟಿ ಬರೋಡು ಬಣ್ಣ ಅವ್ ನಿಕುಲೆ ಬರೋಡು ನಿಕುಲ್ ಜೋರಾದ ತಾಟಿ ಕೊಟ್ಟಿನ ನಾನೊಂಜಿ ಪತಿ ಎಲ್ಲ ಬರ್ಪುಂಡು ನೆಟ್ಟೊಟ್ಟಿಗೆ ಓ ಕೋರಿ ಚಂಡಿ ಇಲ್ಲ ಅರಬಂಡೆ Here we go
ಮಟ್ಟದ ಪೊಣ್ಣೆ ನಿನ್ನ ಗುಟ್ಟು ಯಾನು ಗುಟ್ಟುಡೆ ಕನ್ನಡ ನನ್ನ ಕಟ್ಟು ಪಾಡಿ ಅಲ್ಲೇ ಕತ್ತಿದ ಆಣೆ ನಿನ್ನ ಮತ್ತೆ ಯಾರು ತಿಂದುಂಡೆ ಕಟ್ಟಿಯುಡೆ ಕುಳ್ಳದೆ ನನ್ನ ಮರಳಿ ಬರ್ತಾನೆ ಮೊದಲ ಬಾಕಿದೆ ಬಡಬಡ ಬೊಟ್ಟ್ಯಾಲೆ ನಿದಿರದ ಕಣ್ಣಿಡು ಏನದಲ್ಲತ್ತಾನೆ ಸರ ಸರ ಸಡಗರೋಡು ಯಾರು ಬಾಗಿಲುತ್ತೇನೆ ಮಟ್ಟದ ಪೊಣ್ಣೆ ನಿನ್ನ ಕೊಟ್ಟು ಯಾನು ತಿಂದೊಡ್ಡೆ ಕೊಟ್ಟುಡೆ ಕಣ್ಣಿಡ ನನ್ನ ಕಟ್ಟು ಪಾಡ್ಯಾದ ಕತ್ತಿದ ಆಣೆ ನಿನ್ನ ಮತ್ತೆ ಯಾರು ತಿಂದುಂಡೆ ಕಟ್ಟಿಯುಡೆ ಕುಳ್ಳದೆ ನನ್ನ ಮರಳಿ ಬರ್ತಾನೆ ಪೊಣ್ಣೆ ನಿನ್ನ ನೆನೆದ ಸಲ ನಾಲದು ನವಿಲು ನಾಟ್ಯ ಮರತುಂಡು ಪೊಣ್ಣೆ ನಿನ್ನ ನೆನೆದ ಸಲ ನಾಲದು ನವಿಲು ನಾಟ್ಯ ಮರತುಂಡೆ ಬಾನು ಕೆಂಪಾಂಡು ಯಾಮೋನೆದ ರಂಗಿಗೆ ಪಕ್ಕಿಲು ಪಾರು ಯಾದುನ್ನದ ನಡಕೆಗೆ ಕಟ್ಟದ ಕೋರಿ ಕೊಂಡಿ ಜೋಡಿ ನನ ಏನ ಮಟ್ಟದ ಪೊಣ್ಣೆ ನಿನ್ನ ಕುಟ್ಟು ಯಾನು ತಿಂದೊಡ್ಡೆ ಕುಟ್ಟುಡೆ ಕಣ್ಣಿಡ ನನ್ನ ಕಟ್ಟು ಪಾಡ್ಯಾದ ಕತ್ತಿದ ಆಣೆ ನಿನ್ನ ಮತ್ತೆ ಯಾರು ತಿಂದುಂಡೆ ಕಟ್ಟಿಯುಡೆ ಕುಳ್ಳದೆ ನನ್ನ ಮರಳಿ ಬರ್ತಾನೆ Tati, all of you. ಆಹಾ ಇನ್ನ ಜೋರಾಗಿ ಬರ್ಬೇಕಪ್ಪ. ವಿಷ್ಣು 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 ನಾಡಿಗೆ ದಾದ ಸೀತಾ ಸಾದ ಸ್ಟೈಲಿಗೆ ಇಬ್ಬರೇ ಗುರು. ಮುತ್ತಿನ ಹಾರ ಕೋಟಿ ಗೋಪ ಬಂಧನ ಸೂಪರು. ತುತ್ತು ಅನ್ನ ತಿನ್ನೋಕೆ ಬಗಸೆ ನೀರು ಕುಡಿಯೋಕೆ ಅಂತ ಹಾಡಿ ಹಾಡು ಗೆದ್ದ ಸಾಹಸ ಸಿಂಹ ವಿಷ್ಣುವರ್ಧನ. ವಾರೆ ವಾ ವಾರೆ ವಾ ವಾರೆ ವಾ ವಾರೆ ವಾ ತಾರಮ್ಮಯ್ಯ ತತ್ತರಮ್ಮಯ್ಯ. ಲೈಫ್ ಇಸ್ ಫುಲ್ಲು ನಾದಮಯ ತಾರಮ್ಮಯ್ಯ ತತ್ತರಮ್ಮಯ್ಯ. ಒಗಟಿನ ಆಟ ಆಡುವೆಯ
ಖಾಲಿ ಗಾಲಿ ಮಾತ್ರ ಬಚ್ಚಿನ ಥ್ಯಾಂಕ್ ಯು ಸೋ ಮಚ್ ಸಾಕ ವೆರಿ ಹ್ಯಾಪಿ. ಇವಾಗ ಹೇಳಿ ನಮ್ಮ ಕಲ್ಲಡ್ಕದ ಈ ಕ್ರೌಡ್ ಎಷ್ಟು ಖುಷಿ ಆಯ್ತು. ಇಲ್ಲಿ ತನಕ ಎಷ್ಟೋ ಕಾರ್ಯಕ್ರಮ ಆಹಾ ನೋಡಿ ಎಲ್ಲಿಂದ ಏನೇನೆಲ್ಲ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಇಷ್ಟೊಂದೆಲ್ಲ ಕಾರ್ಯಕ್ರಮ ಮಾಡಿದ್ದೀರಾ. ಕಲ್ಲಡ್ಕದ ಕ್ರೌಡ್ ಬಗ್ಗೆ ಏನು ಹೇಳ್ತೀರಾ ನೀವು? ಫ್ಯಾಂಟಾಸ್ಟಿಕ್ ಕ್ರೌಡ್. ಇಷ್ಟೊತ್ತಾದ್ರೂ ಮೈ ಗಾಡ್ ನಿಮ್ಮ ಎನರ್ಜಿ ಸೀರಿಯಸ್ಲಿ ಐ ಆಮ್ ಹ್ಯಾಟ್ಸ್ ಆಫ್ ಟು ಯು ಗೈಸ್ ಫಾರ್ ಆಲ್ ಯುವರ್ ಎನರ್ಜಿ. ಸೊ ಬೆಂಗಳೂರಿಂದ ಬಂದು ಇಷ್ಟೊತ್ತು ಕಾದು ಜಸ್ಟ್ ಟು ಕಮ್ ಇನ್ ಫ್ರಂಟ್ ಆಫ್ ಸಚ್ ಅ ಬಿಗ್ ಕ್ರೌಡ್, ಇಷ್ಟು ಪ್ರೀತಿ ಎನರ್ಜಿ ತುಂಬಿರೋ ಕ್ರೌಡ್, ಹ್ಯಾಟ್ಸ್ ಆಫ್ ಟು ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಇನ್ನ ಶಿಳ್ಳೆ ಬರ್ತಾ ಇರಲಿ. ಸೊ ನಾನು ಬಂದಾಗೆಲ್ಲ ಶಿಳ್ಳೆ ಹೊಡಿತಾರೆ, ಐ ಹ್ಯಾವ್ ನೋ ಪ್ರಾಬ್ಲಮ್. ತುಳುವಲ್ಲಿ ಏನಾದರೂ ಗೊತ್ತಾ ನಿಮಗೆ? ದಾದೆ ಮಾರೆ ವಿಸಿಲ್ ಪಾಡ್ಲೆ ವಿಸಿಲ್ ಪಾಡ್ ಆಯ್ತು ನಿಕ್ಲಿ. ಆಹಾ ಆಹಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅದೇ ನಿಕ್ಲೆ ಕೊಂಚ ನಾಚಿಕ ಮಾನ ಮರೆ ದಾಲ್ ಇಜ್ಜ ಮಾರ ಏನಂಚ ಆಂಜನಾಗ್ಲಿ ಏತ್ ಮೂಲ ಬೊಬ್ಬೆ ಮಾಡ್ಯಾರ, ಏತ್ ಪಾತಿಯರಿ, ಏತ್ ಸಾಂಗ್ ಪಂಡ್ಯಾರಿ, ಒಂಜಿ ವಿಸಿಲಲ್ಲ ಮಾಡ್ಯಾರ. ಒಂಜಿ ಬ್ಯಾಂಗ್ಳೂರ್ದು ಕನ್ನಡ ಒಂಜಿ ಪೊಣ್ಣು ಬತ್ತಲ್ಗೆ 4 ಲೈನ್ ಐ ಮೀನ್ ಅಂಚಿಂಚಿ ಪಣ್ಣಾಗ ವಿಸಿಲ್ ಮಾಡ್ಯಾರ. ಅದೇ ಸೊ ಇತ್ತ ಎಂಕ್ಲೆಗೆ ಆನೆಲೆಗೋಸ್ಕರ ಒಂಚೂರು ವಿಸಿಲ್ ಆಗ. ಓಕೆ ಎವ್ರಿವನ್ 3 2 1 and now we go. ನಮ್ಮೊಟ್ಟಿಗೆ ಉಪನಂಚನ ನಮ್ಮ ಮೋಕೆದ ಸಚಿವರಿಗೆ ಒಂದು ಸನ್ಮಾನ ಮಲ್ಪನಂಚನ ಕಾರ್ಯಕ್ರಮ ಮಸ್ತ್ ಖುಷಿ ಆಗ್ಬಿಟ್ಟು ಇಂಚಿನ ಒಂದು ವೇದಿಕೆದ ತುಂಬ ದಿಕ್ಕಡು ಸುಮಾರು ಬರ್ತದ ಇಂಚ 6 ಕಾರ್ಯಕ್ರಮ ತಗೊಂಡಿಲ್ಲೇರಿ. ಆರೇ ಈತ ಬರ್ತು ಈತ ಬಿಸಿ ಇತ್ತಿಲ್ಲ ಈತ ಕಾರ್ಯಕ್ರಮ ತುಯರ್ನಾಡ ಊರ್ದಾಕಲ್ ನಿಗಲ್ ಖಂಡಿತ ಆಕೇರಿ ಮುಟ್ಟು ಉಪ್ಪಡಾಪುಡು. ಸೊ ಈತ ನಮಕೊಂಜಿ ಪೆರ್ಮೆದ ವಿಚಾರ ನಮ್ಮ ಊರ್ದಾರು ಸಚಿವರಾತ್ರಿ ಬಂದ್ಬಿಡಂಚ ನಾವು 6 ಮಲ್ತಿನಂಚಿನ ಸಾಧನೆದ ಒಂದು ಎಲ್ಲಿಯ ವಿಟಿ ಪ್ಲೀಸ್ ದಾಬಿಗೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಜನಮೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರದ ಅರಣ್ಯ ಪರಿಸರ ಜೀವಿಶಾಸ್ತ್ರ ಮಂತ್ರಿಲು, ದಕ್ಷಿಣ ಕನ್ನಡ ಜಿಲ್ಲೆದ ಉಸ್ತುವಾರಿ ಮಂತ್ರಿಲು ಬೆಳ್ಳಿಪ್ಪಾಡಿ ರಮನಾಥ್ ರೈಕುಲು, ದಿವಂಗತ ಪೆರ್ನೆ ನಾರಾಯಣ್ ರೈ ಬೊಕ್ಕ ದಿವಂಗತ ಗಿರಿಜಾ ರೈ ದಂಪತಿಲನ ಮಗೆಯಾದ ಪುಟ್ಟಿನ ಬೇಬಿ ರೈಕುಲು ಕುಡ್ಲದ ಸರಕಾರಿ ಕಾಲೇಜಿಡು BA ಪದವಿನ ಪಡೆಯಿನಾರು. ಶಾಲಾ ಜೀವನಡೆ ನಾಯಕತ್ವದ ಮಾತಾ ಗುಣನ ತೆರಿನಾರು. ಸಾರತ್ತ ವರ್ಮನುತ್ತ ಎಲ್ಪತ್ತ ಎನ್ಮೆಡ್ದು ಬಂಟ್ವಾಳ ತಾಲೂಕು ಪ್ರಾಥಮಿಕ ಕೃಷಿ ಬೊಕ್ಕ ಭೂ ಅಭಿವೃದ್ಧಿ ಬ್ಯಾಂಕ್ದ ಗುರ್ಕಾರ್ಯರಾದ ಸಾಮಾಜಿಕ ಸೇವಾ ರಂಗಗೂ ಪಜ್ಜದೀಯರು. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಾರತ್ತ ವರ್ಮನುತ್ತ 85, ಸಾರತ್ತ ವರ್ಮನುತ್ತ 89, ಸಾರತ್ತ ವರ್ಮನುತ್ತ 94, ಸಾರತ್ತ ವರ್ಮನುತ್ತ 99 ಬೊಕ್ಕ ಗಡ್ಡ ಸಾರತ್ತ ಎನ್ಮ ಗಡ್ಡ ಸಾರತ್ತ 13 ಜಟ್ಟು ಗೆಲ್ಮೆದ ಕೊಡಿಯೇರಾದು ಬಂಟ್ವಾಳದ ಜನತೆದ ಆಶೀರ್ವಾದನ ಪಡೆಯಿನಾರು. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಶ್ರೀ ವೀರಪ್ಪ ಮೊಯ್ಲಿಯರನ ಸಚಿವ ಸಂಪುಟಡು ಗೃಹ ರಾಜ್ಯ ಸಚಿವರಾದ ಅಗ್ನಿಶಾಮಕ ಬಂದಿಖಾನೆ ಸೇವೆ ಗೃಹ ರಕ್ಷಕ ಸೇವೆದ ಜಬೇದಾರಿನ ಪುರ್ಲುಡು ಮಾನಾಯಿನಾರು. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಶ್ರೀ SM ಕೃಷ್ಣರನ ಸಂಪುಟಡು ಕ್ಯಾಬಿನೆಟ್ ಸಚಿವರಾದ ಮೀನುಗಾರಿಕೆ, ಬಂದರು, ಮಲೆನಾಡು ಅಭಿವೃದ್ಧಿ ಖಾತೆ, ಅಂಚನೆ ರಾಜ್ಯದ ಸಾರಿಗೆ ಸಚಿವರಾದ ಇಲಾಖೆಡು ಬದಲಾವಣೆನ ಕನತಿನ ರಾಜ್ಯ ತೂಯಿನ ಒರಿ ನಿಷ್ಠೆದ ರಾಜಕಾರಣಿ ಆರೋಪದಾಂತಿನ ಜನನಾಯಕರು ಶ್ರೀ ಬಿ ರಮನಾಥ ರೈಕುಲು. ಮೀನುಗಾರಿಕೆ ಅಭಿವೃದ್ಧಿ ನಿಗಮ, ಮಲೆನಾಡು ಅಭಿವೃದ್ಧಿ ನಿಗಮ, ಬಯಲು ಸೀಮೆ ಅಭಿವೃದ್ಧಿ ನಿಗಮದ ಗುರ್ಕಾರ್ಯರಾದ ಜಬೇದಾರಿನ ತೆತ್ತೊನ್ನಾರು. ಅಧ್ಯಯನದ ಗೇನೊಡು ಮಾಸ್ಕೋದ ಅಂತಾರಾಷ್ಟ್ರೀಯ ಯುವ ಸಮ್ಮೇಳನಡು ಭಾರತದ ಕೂಟದ ಜಬೇದಾರಿ ಕುಡ್ಲ ವಿಶ್ವವಿದ್ಯಾನಿಲಯದ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘನ ಕಟ್ಟಿನ ನಾಯಕರು. ಪಜ್ಜೆ ಏರೊಂದು ಬತ್ತಿನ ರೈಕುಲು ಇನಿ ಕರ್ನಾಟಕದ ಮಂತ್ರಿಲು. ಕೃಷಿ ಮೂಲೊರ್ದು ಬತ್ತಿನ ಶ್ರೀ ಬಿ ರಮನಾಥ್ ರೈಕುಲು ತುಳುನಾಡದ ಜಾನಪದ ಕಲೆ ಕಂಬಳ ಕ್ಷೇತ್ರಡು ಮೋಕಿಯನ್ನು ದೀದು ಕಾವಳಕಟ್ಟೆದ ಮೂಡೂರು ಪಡೂರು ಕಂಬಳ ಕೂಟನು 10 ವರ್ಷ ಮಾನಾದ ಅವು ಅಂತಾರಾಷ್ಟ್ರೀಯ ಮಟ್ಟಡು ನೆಗತು ತೂಜುಲೆಕ ಮಲ್ತಿನ ಬೀರೆ. ಬಂಟ್ವಾಳ ಜಕ್ರಿಬೆಟ್ಟು ಸಾರ್ವಜನಿಕ ಗಣೇಶ ಉಜ್ಜೆಗೆ ಹೊಸ ದೇಕಿನ ಕೊರಿನಾರು ಈರೆ. ನೆಟ್ಲ ನಿಟಿಲಾಕ್ಷ ದೇವಸ್ಥಾನದ
ಶ್ರೀ ಕಾರಿಂಜೇಶ್ವರ ದೇವಸ್ಥಾನದ ಶ್ರೀ ನರಹರಿ ಸದಾಶಿವ ದೇವಸ್ಥಾನದ ಜೀರ್ಣೋದ್ಧಾರದ ಗುತ್ತುದ ಗುರ್ಕಾರ್ಯರಾದ ಜಬೇದಾರಿನ ದೆತೊನ್ನ ಈರು ಬೊಡೆದಿ ಧನಭಾಗ್ಯ ರೈ ಜೋಕ್ಲಾಯ್ನ ಚರಿಷ್ಮಾ ರೈ ಚೈತ್ರದೀಪ್ ರೈ ಮುಕುಲ್ನ ಒಟ್ಟಿಗೆ ಸುಖ ಸಂಸಾರ ಇರೆನ ಸಾಧನೆದ ಗತ್ತಿಗೆ ಈ ಪೊತ್ತುಡು ತ್ರಿವರ್ಣ ಸಂಗಮ ಕಲ್ಲಡ್ಕ ಮುಕ್ಲು ಹಿಡಿದು ತ್ರಿವರ್ಣ ಸಾಧನಾ ಸಂಭ್ರಮಡು ಜನ ಮೆಚ್ಚಿದ ನಾಯಕ ಉಗಾರ್ಥದ ಮಾನ್ಯಾದಿಗೆ ದಯವಿಟ್ಟು ನಮ್ಮ ಪ್ರೀತಿಯ ಸಚಿವರು ಶ್ರೀ ಬಿ ರಮಾನಾಥ ರೈ ಅವರು ವೇದಿಕೆಗೆ ಬರಬೇಕು. ದಯವಿಟ್ಟು ಬಂದಿರತಕ್ಕಂತಹ ಎಲ್ಲ ಕಲಾಭಿಮಾನಿಗಳು ದೇವರು ಕೊಟ್ಟಿರುವಂತಹ ಒಂದಲ್ಲ ಎರಡು ಕೈಯನ್ನ ಜೋಡಿಸಿ ಜೋರಾಗಿರುವಂತಹ ಚಪ್ಪಾಳೆಯನ್ನು ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಚಪ್ಪಾಳೆಯನ್ನು ಕೊಟ್ಟು ನಮ್ಮ ಪ್ರೀತಿಯ ನಮ್ಮ ನೆಚ್ಚಿನ ನಾಯಕರಾಗಿರುವಂತಹ ಶ್ರೀ ಬಿ ರಮಾನಾಥ ರೈ ಅವರನ್ನ ಸನ್ಮಾನ ಅಥವಾ ಅವರಿಗೆ ತ್ರಿವರ್ಣ ಸಾಧನ ಸಂಭ್ರಮದ ಈ ಒಂದು ವೇದಿಕೆಯಲ್ಲಿ ತ್ರಿವರ್ಣ ಸಾಧನ ಸಾಧಕ ಅನ್ನುವಂತ ಒಂದು ಅವಾರ್ಡ್ ಅನ್ನು ಕೊಡ್ತಾ ಇದೀವಿ. ಈ ಒಂದು ಅವಾರ್ಡ್ ಅನ್ನು ಕೊಡೋದಕ್ಕೋಸ್ಕರ ನಮ್ಮ ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಎಲ್ಲ ಸದಸ್ಯರು ಬಂದು ಅವರಿಗೆ ಪ್ರಶಸ್ತಿಯನ್ನು ನೀಡಿ ಅವರ ಸಹಕಾರ ನಮ್ಮೆಲ್ಲರ ಮೇಲೆ ಇರಲಿ. ಪ್ರತಿ ವರ್ಷ ಅವರ ಸಹಕಾರ ಸಿಗೋ ತರ ಆಗ್ಲಿ, ಅವರ ಸಾಧನೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಆಗೋ ತರ ಆಗ್ಲಿ ಅನ್ನುವಂತ ಒಂದು ದೊಡ್ಡ ಹಾರೈಕೆಯನ್ನ ನೀಡ್ತಾ ತ್ರಿವರ್ಣ ಸಾಧನ ಸಾಧಕನ ಅಂತ ಒಂದು ಪ್ರಶಸ್ತಿಯನ್ನು ಅವರಿಗೆ ನೀಡ್ತಾ ಇದ್ದೀವಿ. ದಯವಿಟ್ಟು ಜೋರಾಗಿರುವಂತ ಚಪ್ಪಾಳೆಯನ್ನು ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಶ್ರೀ ಬಿ ರಮಾನಾಥ ರೈ ಅವರು ಒಂದು ಎರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಮಲ್ಲ ಸಂಕಟ ಸೇರ್ನಂಚಿನ ಮಹಾಜನತೆಗೆ ಸುರುತ್ತ ಸೊಲ್ಮೆನ ಸಂದಾದ ಜವನಿರ ಮಲ್ಪನಂಚಿನ ಈಗ ಒಂಜಿ ಮಲ್ಲ ಕಾರ್ಯ ಅಂದೇ ಪನ್ನೋಡ್ರಿ. ಬಹುಶಃ ಮಾತಿರ್ಲ ಆಶ್ಚರ್ಯ ಪಡೆಯುವ ರೀತಿಯಲ್ಲಿ ಒಂಜಿ ಕಾರ್ಯಕ್ರಮ ನಿಗ ಮಲ್ದ ಬಹುಶಃ ನಿಕ್ಲು ಅಭಿನಂದನೆಗೆ ಖಂಡಿತ ಅರ್ಹರು ಪನ್ನ ಪಾತಿರ್ನು ಯಾನತ್ತು ಮಾತಿರ್ಲ ಪಣ್ಣೊಂದಿಲ್ಲ ಇದೆ ಮಲ್ಲ ಸಂಕಡಿನಿ ಜನ ಸೇರ್ದು ಮಾತಿರ್ನೆಲ್ಲ ಒಟ್ಟು ಸೇರ್ಸದು ಒಂಜಿ ಅದ್ಭುತವಾದ ಕಾರ್ಯಕ್ರಮ. ಬಹುಶಃ ಇಂಕ್ಲಿನ ಗ್ರಾಮೀಣ ಭಾಗಡು ಈ ರೀತಿದ ಒಂದು ಅದ್ಭುತ ಕಾರ್ಯಕ್ರಮ ಬಹುಶಃ ಕುಡೊಂಜಿ ಇಕಡೆ ಇಜ್ಜಿ ಬಂಡ ಅವು ತಪ್ಪತ್ತು ಅಂಚಿನ ಒಂಜಿ ಅದ್ಭುತ ಕಾರ್ಯಕ್ರಮ ನಿಂಗೆ ಮಲ್ತಾರೆ ಇಂಗೆ ಸಂತೋಷ ಆತನು. ಸಾಮಾಜಿಕ ಬದುಕು ಬಂಡ ಇಂಕಲು ಮಾತಿರ್ನೆಲ್ಲ ವಿಶ್ವಾಸಡು ಬದುಕು ನಂಚಿನ ಒಂಜಿ ಕಾರ್ಯ ಇಂಕ್ಲು ಮಲ್ಪಡು ಇಂಕ್ಲು ಸಾಮಾಜಿಕ ಬದುಕು ಇಂಕ್ಲು ಒಂಜಿ ಪಾತ್ರ ಈ ಕಲ್ಲಡ್ಕದ ಪರಿಸರಟ್ಟು ಇನ್ನು ಮಲ್ಲೆ ಕಾರ್ಯಕ್ರಮ ಅವನುಂಡು. ಈ ಕಾರ್ಯಕ್ರಮ ಆಪನ ಪೂರುಡು ಇಂಕ್ಲ ಮಾತ್ರ ವಿಚಾರ ಮಲ್ಪನ ಪ್ರಕಾರ ಇಂಕ್ಲ ಮಾತ್ರ ನಿಕ್ಲ ಒಟ್ಟಿ ಉಳ್ಳೆ ಬಂದೊಂಜಿ ಪಾತ್ರನೆಲ್ಲ ಪಂಡು ಇತ್ತ. ಬಹುಶಃ ಅಯ್ಯನ ಮೂಲಕ ಇನ್ನೊಂಜಿ ಎಡ್ಡೆ ಕೆಲಸ ಮಲ್ದರು ಕಲ್ಲಡ್ಕ ಅಂತ ಪಂಡಂದ ಜನಕ್ಲೆನ ಮನಸ್ಸಿಡು ನನಾತ್ ಪ್ರೀತಿ ದಿಂಜಿನ ಕಾರ್ಯಕ್ರಮ ಆಂಡ ನನಾತ್ ಎಂಗ್ಲಿಗೆ ಮನಸ್ಸಿಗೆ ಉಡಲಿಗೆ ಸಂತೋಷ ಆಪುಡುವನ್ನ ಒಂಜಿ ಅಪೇಕ್ಷೆ ಎಂಗ್ಲಿನ ಸಾಮಾಜಿಕ ಸಾಮರಸ್ಯ ಇತ್ತನ ಮಾತ್ರ ಒಂಜಿ ಸುಂದರ ಸಮಾಜ ನಿರ್ಮಾಣ ಆಪುಂಡು. ನಮ್ಮ ಕಂಟಿಯೊಂದನ್ನ ಗುಡದಾಗಿ ಅವಕಾಶ ಆಪನಂಚಿನ ಸನ್ನಿವೇಶ ಸಾಮಾನ್ಯವಾದ ನಮ್ಮ ತೂಪ ಅಂಚಿನ ಸಂದರ್ಭಡು ಈ ಪ್ರದೇಶಡು ಮಾತಾ ಜಾತಿ ಧರ್ಮ ಭಾಷೆ ದಕ್ಕಲಿ ಒಂಜಿ ಅಪ್ಪೆ ಜೋಕು ಲೆಕ್ಕ ನಮ್ಮ ಬಾಲ್ಯ ಬದುಕು ನಂಚಿನ ಒಂದು ನಿತ್ಯ ಜೀವನ ಈ ಪರಿಸರ ಆವಡುವನ್ನಂಚಿನ ಅಪೇಕ್ಷೆ ಇಂಕ್ಲ ಮಾತಿರ್ನಲ್ಲ. ಬಹುಶಃ ನಿಕ್ಲ ಮಾತ್ರ ಜವನೇರು ಒಂಜಿ ಎಡ್ಡೆ ಕೆಲಸ ಮಲ್ತಾರೆ. ಈ ಕೆಲಸ ಈ ಕಾರ್ಯ ಬಹುಶಃ ಒಂಜಿ ಜನಕ್ಲೆಗೆ ಮನಸ್ಸಿಗೆ ಸಂತೋಷ ಕೊರ್ಪನಂಚಿನ ಕಾರ್ಯಕ್ರಮ ಮನಸ್ಸಿಗೆ ಸಂತೋಷ ಕೊರವಿರ ಬೊಗಡಾದು ಜನಕ್ಕಲು ಆಶೆ ಪಡೆದು ಇಪ್ಪನಂಚಿನ ಸಂದರ್ಭ ಈ ಕಾರ್ಯಕ್ರಮ ಭಾಳ ಎಡ್ಡ ಕಾರ್ಯಕ್ರಮ ಆತಿನ ಪನ್ನ ವಿಚಾರನು ಈ ಸಂದರ್ಭಡು ಏನು ಪಂಡ್ರ ಅಪೇಕ್ಷೆ ಮಲ್ಪನಿ ಯಾನೆ ಸುದೀರ್ಘ ಕಾಲಡು ಒಂದು ಸಾಮಾಜಿಕ ಬದುಕಿಪ್ಪನೆ ನಿಖಿಲ ಮಾತ ಏನನ್ನು ಈ ಒಂದು ವೇದಿಕೆಯಲ್ಲಿ ಎತ್ತದ ಒಂದು ಗೌರವದ ಅಭಿನಂದನೆ ಮಲ್ತಾರೆ ಐಕೆಯನ್ನ ಮನಸ್ಸು ದಿಂಜಿದೆ ಸೊಲ್ಮೆನು ಸಂದವದು ಇನಿ ಪರ್ಬ ದೀಪಾವಳಿ ಪರ್ಬ ಇನಿ ಮಾತೆಲ್ಲ ಪರ್ಬುನಿ ಆಂಡ ಒಂಜಿ ವಿಶೇಷ ಮಂಡ ನಮ್ಮ ಮಾತ ದೀಪಾವಳಿ ದಿನತ್ತ ಪರ್ಬುನ್ ಪರ್ಬ ಅಂದ್ ಮನ್ಪುನಿ
ಊರ್ ನಾವು ಮಾತ ಪರ್ಬನೆ ಅಲ್ಲ ನಾವು ಪರ್ಬ ಅಂತ ಬಂದ್ಪುಜಿ ಪರ್ಬ ಅಂತ ಬಂದ್ಪುಣಿ ಅವು ದೀಪಾವಳಿ ದಿನ ಅಂತ ಪರ್ಬ ಬಂಡ ಐಡ್ದು ಮಲ್ಲ ಹಬ್ಬ ಕುಡೊಂಜಿಜ್ಜಿ ಹಬ್ಬ ಬಣ್ಣ ಕನ್ನಡ ಇತ್ತ ಪರ್ಬ ಬಣ್ಣ ತುಳು ಪರ್ಬನು ಎಂಚ ನಮ್ಮ ಸಂತೋಷಡು ಆಚರಣೆ ಮಲ್ಪ ಹೊಂಡ ದೀಪ ಪೊತ್ತಾದು ಪಟಾಕಿನ ಆರಿಸದು ಸಂತೋಷನು ನಮ್ಮ ಏಪಲ ನಮ್ಮ ಮಲ್ಪುನಿ ಕಾರ್ಯಕ್ರಮ ಒಂಜಿ ಸಂತೋಷ ಕೂಟ ಮಂಡ ಪಟಾಕಿ ಸಿಡಿಸೋನು ಸಂತೋಷ ಕೂಟ ಅಂಚ ಅದು ಪರ್ಬ ಬಂದಂಡ ಮಾತೆರ್ಲ ಸಂತೋಷದ ಕೂಟ ಅಂದು ಇನಿ ಪರ್ಬ ದಿನ ದೀಪ ಪೊತ್ತಾದು ಜನಕ್ಕಲ ಮನಸ್ಸನ್ನು ಜ್ಞಾನ ದೀಪನ ಪೊತ್ತವನಂಚಿನ ಈ ಸುಂದರ ಗಳಿಗೆಡು ನಮ್ಮ ಮಾತ ಪಟಾಕಿನ ಆರಿಸದು ಸಂತೋಷ ಸಂಭ್ರಮ ಮಲ್ಪ ಆಂಡ ಯಾನು ಒಂಜಿ ಪರಿಸರ ಮಂತ್ರಿ ಅದು ಒಂಜಿ ನಿಕ್ಲ ವಿನಂತಿ ಪಟಾಕಿನೊಂಚೂರು ಕಡಿಮೆ ಹೊತ್ತಾಗ ಐಟ್ ಗಂಧಕದ ಅಂಶ ಉಂಡು ಮನುಷ್ಯನ ಆರೋಗ್ಯಗೂ ಐಟ್ ತೊಂದರೆ ಆಪುಂಡು ಐನು ಮಾತ ನಮ್ಮ ಮನಸ್ಸು ಒಂದು ದೀಪ ಪೊತ್ತದು ದೀಪಾವಳಿನ ಆಚರಿಸಾಗ ಬಲ್ಪು ಪೊತ್ತಾದು ದೀಪಾವಳಿನ ಆಚರಿಸಾಗ ಪಟಾಕಿ ನುಂಚೂರು ಕಡಿಮೆ ಮಲ್ಪುಗ ಬಣ್ಣ ಪಾತ್ರ ಪಡೆದ್ರೆ 2 ಪಾತ್ರ ಮುಕ್ತ ಮಲ್ಪ ಜయింಚೇಕೆ ಜೋರಾನೆ ಚಪ್ಪಾಳೆ ಕೊರಡು ನಮ್ಮ ಮೋಕೆದ ರಮಾನಾಥ ರೈಕುಲೆಗೆ ಐನಾತ್ ಬೇಗ ನಮ್ಮ ಊರ್ದ ರಂಜಾದ ಮೋಕೆಡ್ ಬಂದ್ಬಿಡ ಐನಾತ್ ಬೇಗ ಇತ್ತ ಸಚಿವರಾದರೆ ನನ್ನ ದುಮ್ಮದ ದಿನಟ್ಟು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಪುನ ಅಂಚಿನ ಒಂದು ಅವಕಾಶ ತಿಕ್ಕಡ ಬಂದ್ಪುನ ಪಾತ್ರ ಬರೋದು ನಮ್ಮ ಊರ್ದಾರು ಮುಖ್ಯಮಂತ್ರಿ ಆನಂದ ಐಡ್ದು ಖುಷಿದ ವಿಚಾರ ಬೇದಿ ಏರೆಗ್ಲೇಜಿ ಉಡಲ್ ನಿಂಜಿನ ಸೊಲ್ಮೆಲು ಶ್ರೀ ಬಿ ರಮಾನಾಥ ರೈಕುಲೆಗೆ